ಶಿರೂರು ಗ್ರಾಮ ಪಂಚಾಯತ್ನ ಮೊಗೇರಾ ಹೊಳೆ ಡ್ಯಾಂ ಸಮೀಪ 50 ಮೀಟರ್ ಅಂತರದಲ್ಲಿ ಫ್ಲೋಟಿಂಗ್ ಟ್ರಾಸ್ ಬ್ಯಾರಿಯರ್ ಅನ್ನು ಅಳವಡಿಸಿದ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಗ್ರಾಮ ಪಂಚಾಯತ್ ಆಗಿದೆ. ಸಾಸ್ ಎನ್ಜಿಒ ಸಂಸ್ಥೆಯ ಸ್ವಚ್ಛ ಕರಾವಳಿ ಮಿಷನ್ ಯೋಜನೆಯ ಸಹಭಾಗಿತ್ವದಲ್ಲಿ ಶೌಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಎಸ್ಆರ್ ಬೆಂಬಲದೊಂದಿಗೆ ಘನತ್ಯಾಜ್ಯ ನಿರ್ವಹಣೆಯ ಸುಧಾರಣೆ ಮತ್ತು ಸಾಗರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಕಸವು ಸಾಗರದ ಒಡಲನ್ನು ಸೇರುವುದು ತಪ್ಪಿಸಲು ಕೈಗೊಂಡ ಬಹುದೊಡ್ಡ ಯೋಜನೆಯಾದ ಫ್ಲೋಟಿಂಗ್ ಟ್ರಾಸ್ ಬೇರಿಯರ್ ಅನ್ನು ಶಿರೂರು ಗ್ರಾಮ ಪಂಚಾಯತ್ನ ಮೊಗೇರಾ ಹೊಳೆ ಡ್ಯಾಂ ಸಮೀಪ 50 ಮೀಟರ್ ಅಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಶಿರೂರು ಗ್ರಾಮ ಪಂಚಾಯತ್ನಲ್ಲಿ ಅಳವಡಿಸಿ ಮಾದರಿಯಾಗಿದೆ. ಈ ಬಗ್ಗೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಪುಷ್ಪರಾಜ್ ಶೆಟ್ಟಿಯವರು ಈ ಯೋಜನೆಯ ಬಗ್ಗೆ ಸದುಪಯೋಗ ಮತ್ತು ಕಾರ್ಯವಿಧಾನದ ಬಗ್ಗೆ ವಿವರಿಸಿದರು. ಉಡುಪಿ ಜಿಲ್ಲೆಯಲ್ಲೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಆಗಿರುವ ಶಿರೂರು ಗ್ರಾಮ ಪಂಚಾಯತ್ ಕೇವಲ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಸಣ್ಣದು, ಆದರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತ್. ಆಟೋಮೆಟಿಕ್ಲಿ ಜನಸಂಖ್ಯೆ ಜಾಸ್ತಿ ಯಾವ ಗ್ರಾಮ ಪಂಚಾಯತ್ನಲ್ಲಿರುತ್ತೋ ಆ ಗ್ರಾಮ ಪಂಚಾಯತ್ನಲ್ಲಿ ಕಸಗಳು, ವೇಸ್ಟ್ ಬಾಟಲ್ಗಳು ಇದೆಲ್ಲ ಹೆಚ್ಚಾಗುವಂಥದ್ದು ವಾಸ್ತವ. ಹಾಗೆ ನಮ್ಮ ಶಿರೂರು ಗ್ರಾಮ ಪಂಚಾಯತಿಗೆ ಶೋಮಿ ಎಂಐ ಸಂಸ್ಥೆಯ CSR ಫಂಡಿಂದ ಸಾಸ್ NGO ಸಂಸ್ಥೆಯು FTB ಮಾದರಿಯ ನದಿಯಲ್ಲಿ ಹೋಗ್ತಕ್ಕಂಥ ಕಸಗಳನ್ನು ವೆಂಟೆಡ್ ಡ್ಯಾಮಿನ ಎದುರುಗಡೆ ಹಿಡಿದಿಟ್ಟುಕೊಂಡು ಪ್ರತಿದಿನ ಅದನ್ನು ಗ್ರಾಮ ಪಂಚಾಯತ್ನ ಒಟ್ಟಾದ ಕಸವನ್ನು ಕಲೆಕ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹಾಕಿಕೊಂಡಿರುವುದಕ್ಕೆ ಬಹಳ ಸಂತೋಷ ಪಡ್ತೇವೆ. ಶಿರೂರು ಗ್ರಾಮದ ಅಭಿವೃದ್ಧಿ ಅಧಿಕಾರಿ ರಾಜೇಂದ್ರ ಅವರು ಉಪಯೋಗದ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು. ಶಿರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಹಸ್ ಫೌಂಡೇಶನ್ ಅವರ ವತಿಯಿಂದ ಇದೊಂದು ಕಾರ್ಯಕ್ರಮ, ಭಾಳ ವಿನೂತನವಾದ ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಕಸ ಏನು ಬರುತ್ತೆ ನದಿಯಲ್ಲಿ ಅದು ಸಮುದ್ರಕ್ಕೆ ಸೇರುವ ಮುಂಚೆ ಅದನ್ನು ತಡೆಗಟ್ಟುವಂಥ ಉದ್ದೇಶ ಈ ಯೋಜನೆದಾಗಿದ್ದು, ಭಾಳ ಹಲವಾರು ಲಕ್ಷ ಇದಕ್ಕೆ ತಗಲುತ್ತೆ ಅನಿಸುತ್ತೆ. ಅಂಥ ಒಂದು ಉತ್ತಮವಾದ ಯೋಜನೆಯನ್ನು ಶಿರೂರು ಭಾಗಕ್ಕೆ ಸಾಹಸ್ ಫೌಂಡೇಶನ್ನಿಂದ ನೀಡಿದ್ದಾರೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಕಾಪ್ಸಿ ನೂರ್ ಮೊಹಮ್ಮದ್ ಅವರು ಯೋಜನೆಯ ಸದ್ಬಳಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು. ಇವತ್ತು MGO ಮತ್ತು ಸಾಹಸ್ನವರ ಈ ಒಂದು ಶಿರೂರಿನಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ನಮ್ಮ ಶಿರೂರಿನ ಕಸದ ಅಂದರೆ ಬಾಟ್ಲಿ ವಿಷಯದಲ್ಲಿ ತುಂಬ ಇದು ಸಮಸ್ಯೆ ಇತ್ತು. ಆದರೆ ಅದು ಏಕೆಂದರೆ ಶಿರೂರು ದೊಡ್ಡ ಗ್ರಾಮ. ಈ ಗ್ರಾಮದಲ್ಲಿ MGO ಮತ್ತು ಸಾಹಸವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅವರು ನಿಲ್ಲಿಸಿ ನಮ್ಮ ಶಿರೂರಿನ ಎಲ್ಲ ಜನತೆಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಸಾಸ್ ಸಂಸ್ಥೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಸುದೇಶ್ ಗಿನಿ ಅವರು ಯೋಜನೆಯ ಉದ್ದೇಶಗಳ ಬಗ್ಗೆ ವಿವರಿಸಿದರು. ಇದು ಜಲಚರ ಜೀವಿಗಳ ಸಂರಕ್ಷಿಸಲು ಆ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಮಾಡಿರುವಂಥದ್ದು ನಾವು. ಸೊ ಫಸ್ಟ್ ನಮ್ಮ ಪರಿಚಯ ಸಾಹಸ್ NGO. ಸೊ ನಾವು ಇಲ್ಲಿ ಶಯೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ CSR ಅನುದಾನದಿಂದ ಕಸ ನಿರ್ವಹಣೆ ವಿಷಯದಲ್ಲಿ ನಾವು 12 ಗ್ರಾಮ ಪಂಚಾಯತಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದೇವೆ. ನಮ್ಮ ಬೈಂದೂರು ಮತ್ತು ಕುಂದಾಪುರ ತಾಲೂಕಲ್ಲಿರುವಂಥದ್ದು. ಸೊ ಈ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಇದು ಫ್ಲೋಟಿಂಗ್ ಟ್ರಾಶ್ ಬ್ಯಾರಿಯರ್ ಅಂತ. ಸೊ ಇದರ ಮೇಯ್ನ್, ಇವಾಗ ನಾವು ಮನೆ ಹಂತದಲ್ಲಿ ಕಸವನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡಬೇಕಂತ ಹೇಳ್ತೇವೆ. ನಮ್ಮ ಸ್ವಚ್ಛತಾ ವಾಹನಕ್ಕೆ ನಾವು ಕಸವನ್ನು ನೀಡ್ತೇವೆ. ಬಟ್ ಕೆಲವು ಕಾರಣಗಳಿಂದ ನಮ್ಮ ನೀರಿಗೂ ಕೂಡ ಎಸೆದಿರುವಂಥದ್ದು ನಾವು ನೋಡಿದ್ದೇವೆ. ಅಂದರೆ ಈಗ ನಮ್ಮ ಸಮುದ್ರ ತೀರಕ್ಕೆ ಹೋದರೆ ನಮಗೆ ಎಷ್ಟೋ ಪ್ಲಾಸ್ಟಿಕ್ಗಳು ಸಿಗುತ್ತೆ. ಸೊ ಅಲ್ಲಿಂದ ತೆಗೆಯುವಂಥದ್ದು ತುಂಬ ಕಠಿಣ ಕಾರ್ಯ ಅದು. ಅದಕ್ಕೋಸ್ಕರ ಇಂಥ ಬ್ಯಾರಿಯರ್ ಎಲ್ಲ ಹಾಕಿದಾಗ ಸೊ ಯಾವುದೆಲ್ಲ ನಮ್ಮ ಹೊಳೆಗಳಿಂದ ಸಮುದ್ರಕ್ಕೆ ಹೋಗುವಂಥದ್ದು ಇರುತ್ತೆ ಅದನ್ನು ತಡೆಗಳಿಸಿ ಕಸವನ್ನೆಲ್ಲಿರುತ್ತೆ ಅದನ್ನು ರಿಕವರ್ ಮಾಡೋಕ್ಕೆ ನಾವು ಈ ಕಾನ್ಸೆಪ್ಟನ್ನು ರೂಪಿಸಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.